ಸಮಗ್ರ ಸುದ್ದಿಗೆ ಸ್ವಾಗತ. ನಾನು ದಿವ್ಯಶ್ರೀ ವಜ್ರದುಂಬಿ. ಇದೀಗ ಹೆಡ್ಲೈನ್ಸ್. ಪ್ರವೀಣ್ ನೆಟ್ಟಾರು ಮನೆಗೆ ಮುಂದುವರೆದ ಮುಖಂಡರುಗಳ ಭೇಟಿ. ಪ್ರವೀಣ್ ಕುಟುಂಬಕ್ಕೆ ಸಾಂತ್ವನ, ಧನ ಸಹಾಯದ ಚೆಕ್ ವಿತರಣೆ. ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ಪ್ರವೀಣ್ ಮನೆಯವರ ಆಗ್ರಹ. ಡಾಕ್ಟರ್ ಎಂಕೆ ಪ್ರಸಾದ್ ಅವರನ್ನು ಭೇಟಿಯಾದ ಡಿವಿ ಸದಾನಂದಗೌಡ. ಐಎಂಎ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಎಂಕೆ ಪ್ರಸಾದ್ ಅವರಿಗೆ ಅಭಿನಂದನೆ. ಚುನಾವಣೆಯ ಗೆಲುವಿನ ಕ್ಷಣಗಳನ್ನು ಮೆಲುಕು ಹಾಕಿಕೊಂಡ ವೈದ್ಯರು. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆಯ ಮೇಲೆ ನಿಯಂತ್ರಣ ಇಲ್ಲದಂತಾಗಿದೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಕೆಬಿ ಆರೋಪ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ತನಿಖೆ ಚುರುಕು. ಬಂಧಿತ ಇಬ್ಬರು 5 ದಿನ ಪೊಲೀಸ್ ಕಸ್ಟಡಿಗೆ. ತಲಶೇರಿಯಲ್ಲಿ 3ನೇ ಆರೋಪಿಯನ್ನು ವಶಕ್ಕೆ ಪಡೆದ ದುಷ್ಕರ್ಮಿಗಳಿಂದ ಹತ್ಯೆಗೆ ಒಳಗಾದ ಪ್ರವೀಣ್ ನೆಟ್ಟಾರು ಮನೆಗೆ ರಾಜಕೀಯ ನಾಯಕರು, ಧಾರ್ಮಿಕ ಮುಖಂಡರ ಭೇಟಿ ಮುಂದುವರೆದಿದೆ. ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್, ರೈ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪ್ರವರ್ತಕ ಅಶೋಕ್ ಕುಮಾರ್ ರೈ, ಎಸ್ಡಿಎಂಸಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈ ಸಹಿತ ವಿವಿಧ ಸ್ವಾಮೀಜಿಗಳು ಮತ್ತು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಭೇಟಿ ನೀಡಿ ಪ್ರವೀಣ್ ಮನೆಯವರಿಗೆ ಸಾಂತ್ವನ ಹೇಳಿದ್ದಾರೆ. ಧನ ಸಹಾಯದ ಚೆಕ್ ಅನ್ನು ಕೂಡ ಪ್ರವೀಣ್ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಪ್ರವೀಣ್ ಮನೆಯವರಿಂದ ವ್ಯಕ್ತವಾಗಿದ್ದು ಮಾತ್ರ ಪ್ರವೀಣ್ ಹತ್ಯೆಗೈದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎನ್ನುವ ಆಗ್ರಹ. ಇಂದು ಪ್ರವೀಣ್ ಮನೆಗೆ ಭೇಟಿ ನೀಡಿದ್ದು ಯಾರ್ಯಾರು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ. ಮಾಹಿತಿ ಕರ್ತವ್ಯ ಕಾರ್ಯಕರ್ತ ಅಂಚಾದಾಗ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಪಂಚರಿಂದ ಬಂದು ನಾವು ಇನಿ ಪೊಲೀಸ್ ತಗಲಿರ ಮಾಹಿತಿ ಪೊಲೀಸ್ ತಗಲಿಕ್ಕೆ ಹೊರಡಂತ ಬೇತಾರ ಆ ಮಾಹಿತಿನ ಅಗ್ಲೆಗ್ಲ ಮುರಾಣಿ ಗೊತ್ತುಂಡ ಇದ್ದ ಗೊತ್ತಿದ್ವಿ. ಪೊಲೀಸ್ ತಗಲಿ ಬೆಳ್ಳಾರೆ ತಗಲಿ ಪಂಚರ ಇದ್ದ ಗೊತ್ತಿದ್ದಮ್ಮ ಯಾನ ಅದನ್ನ ಕೇಳಿಬಿಟ್ಟು ಏನು ಇದು ಬಂದಾಗ ಏನು ಗೊತ್ತಾಯಿಲ್ಲ. ಈ ರೀತಿ 4-5 ಸರ್ತಿಂದ ಪಂಚರಿಗೆ ಪಂಡ್ಕೊಂಡು ಕರೆಕ್ಟ್ 5 ಮಕ್ಕಳು ಎಂದಾಲ ಐಟ್ಲ ಇರು ಪನ್ನೆಟ್ಟು ಇಂಚು ಬಾರಿ ಪ್ರಯತ್ನ ಖಂಡಿತ ಒಂಜಿ ಕಾಲೇಜ್ ಅರ್ಪಣೆ ನೆನಪುಗಾತೆ ಕಾಸು ಕೊರ್ಪನೆ ಜೋಡಿ ತಿನ್ನಕುಲ್ ಬದುಕೊಡತ್ತೆ ಜೋಡಿ ತಿನ್ನಕುಲ್ ಬದುಕೊಡತ್ತೆ ನೀರು ಮನಸ್ಸು ಕಟ್ಟಿ ಮಲ್ಪಡೋದು ದಯ ಗೊತ್ತಿಲ್ಲ. ಜೋಕುಲು ನನ್ನದು ಒರಿಜಿನ ಜೋಕುಲು ಅಪ್ಸೆಟ್ ಹಾಕಿರಿದ್ದೆ ನಾನು ಮನಸ್ಸು ಕಟ್ಟಿ ಮಲ್ಪಡಿ ಒಂದು ಬೆರೊಂದು ಜೀವನ ಕಳೆಗೊಂಡ ಒಂದು ಬಾಯಿದ ಉಪಚಾರದ ಮಾತ್ರ ಇರುತ್ತೆ. ಈಗ ನಮ್ಮ ಮುರಾನಿದ ದುಃಖದ ಸಮಯ ಏತು ಜನ ಗೊತ್ತಾಗಿ ಮುಂದಾಪಿದೆ ಹಣ ಅಂತೆ ಈಗ ಮನಸ್ಸಿಗೆ ಒಂದೇ ತಿಳಿಯಾಗಬೇಕಾಯ್ತು ಬರ್ಕಾಂದ್ರೆ ನೆಕ್ ಹೆಂಚಿನ ಪಾತ್ರದ ಸ್ವಂತನ ಸಮಯನೇ ಒಂಜೆ ಮದ್ದು ಗೊತ್ತಾಂಗ ಆಯ್ನ ಹಿಡ್ದವರ ಎಂಕಲ್ಲ ಇಂಚಿನೇ ಜೀವನ ಜಿಂಜ ಕಷ್ಟ ಮತ್ತು ಅನುಭವಿಸಿದ ಜೋತಿ ಮಾತ್ರ ಅಂದರೆ ಇದು ಮಾತ್ರ ಅನ್ಕೊಂಡ್ರೆ ನಿಗಲ್ನ ಒಟ್ಟಿಗೂ ಇಡೀ ಕುಟುಂಬದ ಒಟ್ಟಿಗೂ ಇಡೀ ಹಿಂದೂ ಸಮಾಜ ಉಂಟು. ಹಿಂದೂ ಸಮಾಜಕ್ಕೆ ಬೇಕಾಗಿ ಒಂದು ಬೆಲೆ ಕೊಟ್ಟದವರು. ಅದ ಕಾರಣ ನೀವು ಅದರ ಬಗ್ಗೆ ಮಾನಸಿಕವಾಗಿ ಭೌತಿಕವಾಗಿ ದುಃಖಗಳಿದ್ದರೆ ಆ ದುಃಖಗಳಲ್ಲಿ ಬಿಟ್ಟುಕೊಂಡು ನಿಮ್ಮೊಟ್ಟಿಗೆ ಇರಬೇಕು. ಇಂದ ನಾವಿರ್ತೇವೆ, ಅದು ಬಿಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಶಾಂತವಾಗಿರು. ಯಾವುದೇ ರೀತಿಯಲ್ಲಿ ದುಃಖ ಬೇಡ. ನಿಮಗಿದ್ದ ದುಃಖಗಳನ್ನು ನಾವು ನಮ್ಮ ಪ್ರಾರ್ಥನೆಯಿಂದ ಪರಿಹಾರ ಮಾಡ್ತೇನೆ. ಐತಿ ಪರ್ಯಾಯ ವ್ಯವಸ್ಥೆ ಇದ್ದು ಪಾಲನೆ ಪರ್ಯಾಯ ಆ ಪಾಲನೆ ಗವಣೆ ನಮ್ಮ ಸಂತೋಷ ಬರುತ್ತೆ. ಇಲ್ಲರಿಗೆ ಬೋಡಾಗಿ ನಿಂತಿದ್ದಾರೆ. ಹೋರಾಟ
ಕರ್ನಾಟಕ ಭಾರತೀಯ ವೈದ್ಯಕೀಯ ಸಂಘದ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಂಕೆ ಪ್ರಸಾದ್ ಅವರನ್ನು ಕೇಂದ್ರದ ಮಾಜಿ ಸಚಿವ ಹಾಲಿ ಸಂಸದ ಡಿವಿ ಸದಾನಂದ ಗೌಡ ಅವರು ಪುತ್ತೂರು ಆದರ್ಶ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಡಿವಿಎಸ್, ಒಂದು ಸಮಯದಲ್ಲಿ ಪುತ್ತೂರಿನಲ್ಲಿ ಹಿಂದುತ್ವ ಉಳಿಯಲು ಕಾರಣೀಕರ್ತರೇ ಡಾಕ್ಟರ್. ಅವರಿಗೆ ನಾನು ಸದಾ ಚಿರಋಣಿ ಎಂದು ಅವರು ಡಾಕ್ಟರ್ ಎಂಕೆ ಪ್ರಸಾದ್ ಅವರ ಕಾಲು ಹಿಡಿದು ಆಶೀರ್ವಾದ ಪಡೆದರು. ಪುತ್ತೂರಿನಲ್ಲಿ ಡಿವಿ ಸದಾನಂದ ಗೌಡರು ಚುನಾವಣೆಯಲ್ಲಿ ಗೆದ್ದು ಸಂಭ್ರಮಿಸಿದ ಕ್ಷಣಗಳನ್ನು ಮೆಲುಕು ಹಾಕಿಕೊಂಡರು. ನಮಸ್ಕಾರ ಬಾಸ್. ನಮಸ್ಕಾರ. ಏನು ಬಾಸ್? ಹೀರಂಗಿಲ್ಲ ಬಾಸ್. ದೇವರ ಕೆಲಸ ಗಣೇಶರ ಬಲೆ ತೀರ್ಥ ಅದು ಏರೆಲ್ಲ ದಿಕ್ಕು ಜೇರಿ ಸರ್ ಪೇಷಂಟ್ IME ರೆಕಾಗ್ನೈಸ್ ಮಾಡ್ತಿದ್ದಕ್ಕೋ ಜನಸೇವೆನೇ ನಾವು ಎಂಕಲ್ನ ಸೇವೆ ಕೂರದ್ದು ಮಾಲ್ತದ ಎಂಕಲ್ ನೋಡೆ ಮಾತ್ರ ಕಡಪಡ್ಕೋರಿ ಅದು ಇಡೀ ಸಮಾಜನು ಅಂಡ ಇರಾಗಲ ಆ ದೇವರ ಇನ್ನು ಕೊರಿಯರು ಎಂಕಲಿಗೆ ಖುಷಿ ಅವು ಎನ್ನ ಪುಡಿತಿ ಮರಣಿ ಪೇಪರ್ ತೆಗೆಂಡಿ ಇನ್ನು ನಿಮ್ಮ ಜೀವನದಲ್ಲಿ ಅತಿ ಹ್ಯಾಪಿ ಟೈಮ್ ಯಾವುದು? ಒಂದು ಭಾರಿ ಖುಷಿತ ಟೈಮು ಒಂದು ಐ ಕ್ಯಾನ್ ಒನ್ ಡೇ ಎಂಕ್ಲ ಬಾಸ್ ಡಿವಿ ವಿನಯ್ ಕುಮಾರ್ ಸೋಲ್ಪ ದೇವರ ಏನು ಸುಳ್ಳು ಗೊತ್ತುಂಟು ಸರ್. ಈಗ ದೇವಸ್ಥಾನ ಇಡ್ಬೋದು ಕುಳ್ಳುತ್ತು ಅಲ್ಲಿ ಅಡ್ಡಬೂರ್ತು ಮಂದ ಆಣಗೆ ಎಂಕಲ್ನ ಲೀಡರ್ ಬೇರೆ ಎಂಕಲ್ ಪಿರ ಉಂಡು ಓಡೆ ಗೊತ್ತುಂಡ ಅಲ್ಲೂ ಪಿರಾವತ್ತಿನ ಚಾತೇರು എടുത്തു ഇഞ്ചി ഞാൻ ഓൺലൈൻ അയനെ ഒരു ഞാൻ ആരുടെയൊക്കെ പോപ്പേൻ്റെ അടുത്ത് ಮಂತ್ರನ ಎದುರು ಪಂಡಿತು ಒಂಜಿ ಉದ್ರೆ ಕೊಟ್ಟು ಪೋತ್ ದೇವಸ್ಥಾನ ಮುಕ್ಕಾಲು ಗಂಟೆ ಹಣಗೆ ಬೇರೆ ನ್ಯೂಸ್ ಬರ್ತೀನಿ ನಿಕ್ ಪವರ್ ಉಂಟು ಅಂದು. ಇದೀಗ ಸಣ್ಣ ಬ್ರೇಕ್ ನಂತರ ಸಮಗ್ರ ಸುದ್ದಿ ಮತ್ತೆ ಮುಂದುವರಿಯುತ್ತದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ತಡ ಯಾಕೆ? ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ. ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು ಪುತ್ತೂರು 0851200030 9141116070 8050108510. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಬ್ರೇಕ್ನ ನಂತರ ಸಮಗ್ರ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಬೆಳ್ಳಾರಿಯಲ್ಲಿ ಮಸೂದ್ ಮತ್ತು ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದಿರುವ ಬೆನ್ನಲ್ಲಿಯೇ ಮತ್ತೆ ಸುರತ್ಕಲ್ನಲ್ಲಿ ಫಾಜಿಲ್ ಎಂಬ ಯುವಕರ ಕೊಲೆ ನಡೆದಿರುವುದು ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಕೆಬಿ ಆರೋಪಿಸಿದ್ದಾರೆ. ಜುಲೈ 30ರಂದು ಉಪ್ಪಿನಂಗಡಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡದ ಸರಣಿ ಹತ್ಯೆಗಳನ್ನು ಖಂಡಿಸದೆ, ದುಷ್ಕರ್ಮಿಗಳನ್ನು ಬಂಧಿಸಿ ಜೈಲಿಗೆ ಅಟ್ಟದೆ ಅವರು ದುಷ್ಕೃತ್ಯಗಳನ್ನು ಕ್ರಿಯೆಗೆ ಪ್ರತಿಕ್ರಿಯೆ ಎಂಬ ಸಮರ್ಥನೆ ನೀಡಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಇದಕ್ಕೆಲ್ಲ ಹೊಣೆಗಾರರು. ಅವರು ಜಿಲ್ಲೆಯಲ್ಲಿರುವಾಗಲೇ ನಡೆದಿರುವ ಫಾಜಿಲ್ ಹತ್ಯೆ ಅವರ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ರೈಮಠಂತಬೆಟ್ಟು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸೋಮನಾಥ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ರೆಹಮಾನ್ ಯುನಿಕ್, ಜಗನ್ನಾಥ ಶೆಟ್ಟಿ ಉಪಸ್ಥಿತರಿದ್ದರು.
ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮದೇ ಸಿದ್ಧಾಂತದಲ್ಲಿ ಕೆಲಸ ಮಾಡುತ್ತಿದ್ದರು. ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಒಂದು ರೀತಿಯಲ್ಲಿ ಸಾಮರಸ್ಯದ ಜೊತೆಗೆ ಕೆಲಸ ಮಾಡುವುದು ಬಹಳಷ್ಟು ಅಗತ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈ ಎಲ್ಲ ಘಟನೆಗಳಿಗೆ ನೇರವಾಗಿ ಈ ರಾಜ್ಯ ಸರ್ಕಾರ ಹೊಣೆ ಅಂತ ನಾವು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಆರೋಪಿಸುತ್ತೆ. ಇದನ್ನು ಉಗ್ರ ಕಟುವಾದ ಮಾತುಗಳಿಂದ ಖಂಡಿಸುತ್ತೇವೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಬಹಳಷ್ಟು ಅಹಿಂಸೆ, ಅಲ್ಲಲ್ಲಿ ದೊಂಬಿ ಹಿಂಸಾಚಾರಗಳು, ಹಾಗೆ ಕೊಲೆ, ಇತ್ತೀಚಿನ ವರ್ಷ ಸಾಕಷ್ಟು ತರುಣರ ಹತ್ಯೆಯಾಗಿದೆ. ಇದು ಕೆಲವೇ ದಿನಗಳಲ್ಲಿ 3 ತರುಣರ ಹತ್ಯೆಯಾಗಿದೆ. ಇದಕ್ಕೆಲ್ಲ ನೇರ ಈ ಸರ್ಕಾರ ಹೊಣೆ ಅಂತ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೇವೆ. ಸುಳ್ಯ ತಾಲೂಕಿನ ಬೆಲ್ಲಾರೆಯಲ್ಲಿ ಮಸೂದ್ ಮತ್ತು ಪ್ರವೀಣ್ ನೆಟ್ಟಾರ್ ಹತ್ಯೆ ನಡೆದಿರುವ ಬೆನ್ನಲ್ಲೇ ಇದೀಗ ಸುರತ್ಕಲ್ನಲ್ಲಿ ಫಾಜಿಲ್ ಎಂಬ ಯುವಕನ ಕೊಲೆ ನಡೆದಿರುವುದು ರಾಜ್ಯದಲ್ಲಿ ಅಶಾಂತಿ ಮತ್ತು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರುವುದಕ್ಕೆ ಸಾಕ್ಷಿಯಾಗಿದೆ. ದಕ್ಷಿಣ ಕನ್ನಡ ಸರಣಿ ಹತ್ಯೆಗಳನ್ನು ಖಂಡಿಸದೆ ದುಷ್ಕರ್ಮಿಗಳನ್ನು ಬಂಧಿಸಿ ಜೈಲಿಗೆ ಹಾಕದೆ ಅವರ ದುಷ್ಕೃತ್ಯವನ್ನು ಕ್ರಿಯೆಗೆ ಪ್ರತಿಕ್ರಿಯೆ ಎಂಬ ಸಮರ್ಥನೆ ನೀಡಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಇದಕ್ಕೆ ನೇರ ಹೊಣೆಗಾರ. ಅವರು ಜಿಲ್ಲೆಯಲ್ಲಿರುವಾಗಲೇ ನಡೆದಿರುವ ಹತ್ಯೆ ಅವರ ಹೋರಾಡಲಿಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅಸಮರ್ಥ ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆಯ ಮೇಲೆ ಯಾವುದೇ ನಿಯಂತ್ರಣ ಇಲ್ಲದಂತಾಗಿದೆ. ಇದರಿಂದಾಗಿ ದುಷ್ಕರ್ಮಿಗಳು ರಾಜರೋಷವಾಗಿ ಹತ್ಯಾಕಾಂಡವನ್ನು ಮುಂದುವರಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳು ಗೃಹ ಸಚಿವ ಸ್ಥಾನದಿಂದ ಅರಗ ಜ್ಞಾನೇಂದ್ರ ಅವರನ್ನು ತಕ್ಷಣ ಕಿತ್ತು ಹಾಕದೇ ಇದ್ದಲ್ಲಿ ರಾಜ್ಯದಲ್ಲಿ ಜನ ಮನೆಯಿಂದ ಹೊರಗೆ ಬರುವುದು ಕಷ್ಟವಾಗಬಹುದು. ರಾಜ್ಯದಲ್ಲಿ ತೀವ್ರ ಕುತೂಹಲ ಉಂಟು ಮಾಡಿದ ಬೆಳ್ಳಾರಿಯ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಂತೆ ಕಾಣುತ್ತಿದೆ. ಈಗಾಗಲೇ ಬಂಧಿಸಲ್ಪಟ್ಟ ಆರೋಪಿಗಳಾದ ಜಾಕಿರ್ ಹಾಗೂ ಶಫೀಕ್ ಅವರನ್ನು ಜುಲೈ 29ರಂದು ಸಂಜೆ ನ್ಯಾಯಾಲಯವು ಹೆಚ್ಚಿನ ತನಿಖೆಗಾಗಿ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಜೊತೆಗೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿ ಕಣ್ಣೂರು ಜಿಲ್ಲೆಯ ತಲಶೇರಿಯಲ್ಲಿ ಕರ್ನಾಟಕ ಪೊಲೀಸರು ಓರ್ವನನ್ನು ವಶಕ್ಕೆ ಪಡೆದಿದ್ದಾರೆ ಎಂದು ತಿಳಿದುಬಂದಿದೆ. ಪರಲ್ ನಿವಾಸಿ ಅಬೀರ್ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರವೀಣ್ ನೆಟ್ಟಾರು ಮನೆಗೆ ಮುಂದುವರಿದ ಮುಖಂಡರುಗಳ ಭೇಟಿ. ಪ್ರವೀಣ್ ಕುಟುಂಬಕ್ಕೆ ಸಾಂತ್ವನ, ಧನ ಸಹಾಯದ ಚೆಕ್ ವಿತರಣೆ. ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ಪ್ರವೀಣ್ ಮನೆಯವರ ಆಗ್ರಹ. ಡಾಕ್ಟರ್ ಎಂಕೆ ಪ್ರಸಾದ್ ಅವರನ್ನು ಭೇಟಿಯಾದ ಡಿವಿ ಸದಾನಂದಗೌಡ. ಐಎಂಎ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಎಂಕೆ ಪ್ರಸಾದ್ ಅವರಿಗೆ ಅಭಿನಂದನೆ. ಚುನಾವಣೆಯ ಗೆಲುವಿನ ಕ್ಷಣಗಳನ್ನು ಮೆಲುಕು ಹಾಕಿಕೊಂಡ ವೈದ್ಯರು. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆಯ ಮೇಲೆ ನಿಯಂತ್ರಣ ಇಲ್ಲದಂತಾಗಿದೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಕೆಬಿ ಆರೋಪ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ತನಿಖೆ ಚುರುಕು. ಬಂಧಿತ ಇಬ್ಬರು 5 ದಿನ ಪೊಲೀಸ್ ಕಸ್ಟಡಿಗೆ. ತಲಶೇರಿಯಲ್ಲಿ 3ನೇ ಆರೋಪಿಯನ್ನು ವಶಕ್ಕೆ ಪಡೆದ ಮಾಹಿತಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ವೈವಿಧ್ಯ ಇಂಟೀರಿಯರ್ಸ್, ಪ್ರಭು ಬಿಲ್ಡಿಂಗ್, ಪುತ್ತೂರು. ಮೊಬೈಲ್ ನಂಬರ್ 6364546850 ಅಥವಾ 9663226850. ಲಲಿತಾ ಫ್ಲೆಕ್ಸಿಯೋ ಫ್ಲೆಕ್ಸಿನಲ್ಲಿ ನಿಮಗೆ ಲಾಭಾನೇ. ಯಾಕಂದರೆ ನಿಮ್ಮ ಇನ್ಸ್ಟಾಲ್ಮೆಂಟ್ನಲ್ಲಿ ಹಣವಾಗಿ, ಚಿನ್ನವಾಗಿ ಉಳಿಸಿಕೊಳ್ಳಬಹುದು. ಯಾವ ಆಭರಣವಾದರೂ ನಯಾ ಪೈಸಾ ವೇಸ್ಟೇಜ್ ಇಲ್ಲ. ಒಂದು ಇನ್ಸ್ಟಾಲ್ಮೆಂಟ್ ನಲ್ಲಿ 50% ಬೋನಸ್ ಕೊಡ್ತೇವೆ. ಬೇರೆ ಶೋರೂಮ್ ತರ ಚೀಪ್ ಆದ ಗೃಹ ವಸ್ತುಗಳು ನೀಡುವುದಿಲ್ಲ. ಬೆಲೆ ಬಾಳುವ ಚಿನ್ನವನ್ನು ನೀಡುತ್ತೇವೆ.